ಬ್ರಹ್ಮದೇವರನ್ನು ಒಲಿಸಿಕೊಂಡು ಬೇಕು
ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಹೆಂಬಾರಿಯಾಗಿ ಬಲಿಗೊಂಡಿರುವಂತಹ ಅವಳನ್ನು ಸಾಮಾನ್ಯ ಹೆಣ್ಣು ಅಂತ ನಾವು ತಿಳಿದದ್ದೇ ಹೌದಾದ್ರೆ ನಮ್ಮ ಮೂಢತನವಾದೀತು ಪ್ರಭು, ಮೂರ್ಖತನವಾದ ಆದಿಮಾರಿಯಾಗಿದ್ದಾಳೆ. ಆದಿ ಕಾಲದಲ್ಲಿ ಜಲಪ್ರಾಯವಾಗಿರುವಂತಹ ಸಂದರ್ಭದಲ್ಲಿ ಓಂಕಾರ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡು ತ್ರೈಮೂರ್ತಿಗಳನ್ನು ಸೃಷ್ಟಿಸಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿರುವಂತಹ ಆದಿ ಪರಾಶಕ್ತಿಯವರಾಗಿದ್ದಾಳೆ. ದೈತ್ಯ ಕುಲ ಸಾಮ್ರಾಜ್ಯರಾಗಿರುವಂತಹ ವೈಶಾಖ್ಯ ವಿಜೃಂಭಿಸುವ ಕಾಲದಲ್ಲಿ ಅಷ್ಟವಿಜಯಾಗಿ ಸಿಂಹವಾಹಿನಿಯಾಗಿ ಬಂದು ಕಳವನ್ನೆಲ್ಲ ಮೂಲಕ ಲೋಕಕ್ಕೆ ಕ್ಷೇಮವನ್ನು ನೀಡಿದಂತಹ ಆ ಸರ್ವೇಶ್ವರಿಯ ಎಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತಹ ಹೆಸರನ್ನು ತಿಳಿಸಿಕೊಂಡು ಕದಂಬವನದಲ್ಲಿ ಮೊದಲನೆದ್ದು ಯಾಗಿರಬಹುದು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಪ್ರಭು. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲ ಹೇಗೋ ತಲೆಮರೆಸಿಕೊಂಡು ಬರುತ್ತಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ನಮ್ಮವರಿಗೆ ಹೆದರಿ ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಉಳಿಸಿಕೊಳ್ಳುವುದಕ್ಕೆ ನಮ್ಮವರಿಂದ ಕಂಟಕವಾಗುತ್ತಾರೆ. ಅದಕ್ಕೆ ಬೇಕಾಗಿ ತ್ರಿದಶರನ್ನು ಪಡೆಯುವುದಕ್ಕಾಗಿ ಸಾಧು ಸಜ್ಜನರನ್ನು ಸಂರಕ್ಷಿಸುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನು ಇಡುವುದಕ್ಕಾಗಿ ಬಂದವಳು ಕಟ್ಟೆಯಾರು ಸರ್ವೇಶ್ವರಿಯಾಗಿದ್ದಾಳೆ, ಆದಿ ಪರಾಶಕ್ತಿಯಾಗಿದ್ದಾಳೆ, ಮಹಾಮಾರಿಯಾಗಿದ್ದಾಳೆ. ಅಂತ ಅವಳನ್ನು ಮೋಹಿಸುವುದಕ್ಕೋ ಕೆಳಕುವುದಕ್ಕೋ ಪಡೆಯುವುದಕ್ಕೋ ಹೋದತೆ ಹೌದಾದ್ರೆ ನಮ್ಮ ಈ ರಾಕ್ಷಸ ಕುಲವನ್ನೇ ಕಾಲರ ಆಲಯಕ್ಕೆ ಹತ್ತಬೇಕಾದೀತು ಪ್ರಭು. ಆದ್ದರಿಂದ ಸ್ಪಷ್ಟವಾಗಿ ಹೇಳುತ್ತೇನೆ, ಅವಳ ತಂಟೆಗೆ ಹೋಗುವುದು ಬೇಡ, ಬಿಟ್ಟು ಬಿಡಿ. ಏನು ಮಾಡಬೇಕು? ಮನದ ಭ್ರಮೆಗಳನ್ನು ಅವಳ ಕಾರುಣ್ಯದಲ್ಲಿ ಸಾತ್ರಿಯರಿ ಜನಜ ಜಡಜ ಬೀಜನ ವರದ ತೆರದಲ್ಲಿ ಪಡೆದು ಸುಖವನ್ನು ಪಾರ್ವತಿನುತ್ತಲಿ ನುಡಿಯೇ ನೀತಿಯೇ ಬಿಡು ಮನದ ಭ್ರಮೆಗಳನ್ನು ನಮಗಿಂತ ದೊಡ್ಡದಾಗಿರುವಂತಹ ಒಂದು ಶಕ್ತಿ ಅಲ್ಲ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಉಂಟು ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತ ಸೇವುದಕ್ಕೆ ಮನಸ್ಸು ಬರುವುದಿಲ್ಲವನು. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾಳೆತ್ತರಕ್ಕೆ ಬೆಳೆಸಿದಂತಹ ತಾವಿದ್ದು ಕೇವಲ ಹೆಣ್ಣೊಬ್ಬಳಿಗೆ ಬೇಕಾಗಿ ಅಂತಹ ವಂಶ ವೃಕ್ಷವನ್ನೇ ಕತ್ತರಿಸುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ. ಅಷ್ಟಕ್ಕೂ ವಯೋವೃದ್ಧರಾಗಿರುವಂತಹ ನಿಮಗೆ ಈ ಕಾಲದಲ್ಲಿಯ 16 ವರ್ಷದ ತರುಣಿ ಅಗತ್ಯವಿದೆಯೇ? ಅವಶ್ಯಕತೆ ಇದೆ. ಮದುವೆ ಆಗುವಂತಹ ಕಾಲದಲ್ಲಿ ಮದುವೆ ಎನ್ನುವಂತಹ ಸಂಸಾರದ ಬಂಧನಕ್ಕೆ ಸಿಲುಕುವವರು ನಾನಲ್ಲ ಎನ್ನುವ ಹಾಗೆ ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಬಂದಂತಹ ನೀವು ನಿಮ್ಮ ಕಣ್ಣೆದುರಿನಲ್ಲಿ ನಮ್ಮವರೆಲ್ಲ ಹುಟ್ಟಿದ್ದಾರೆ, ಬದುಕಿದ್ದಾರೆ, ಅಳಿದು ಹೋಗಿದ್ದಾರೆ. ಆದರೆ ನೀವು ಇಂದಿಗೂ ಉಳಿದದ್ದು ಹೇಗೆ? ಜಡಜಮೀಟಲಿದ್ದಂತಹ ಪ್ರಭಾವದಿಂದ. ಅಂತೆಯೇ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು, ಬಾಳಬೇಕು ಎನ್ನುವಂತಹ ಆಸೆ ಉಂಟು ಅಂತಾದ್ರೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಭ್ರಮೆಗಳನ್ನು ಬಿಟ್ಟುಬಿಡಿ. ಚಿತ್ರೈರ್ಜಗದೊಡತಿಯಾಗಿರುವಂತಹ ಆ ಮಹಾಮಾತೆಯ ಸರ್ವೇಶ್ವರಿಯ ಚರಣ ಬಿಂದಗಳಲ್ಲಿ ಹೋಗಿ ನಾವು ಕೊಡಮಟ್ಟೆ ಉಂಟಾದ್ರೆ ಅವಳ ಕಾರುಣ್ಯದಿಂದ
ಮಾಡುವುದಕ್ಕೆ ಹೋದ. ಓಹ್, ಯಾಕೆ? ಯಾಕೆ? ಇದು ಶುಂಭ. ಓಹ್. ಶುಂಭ ಅಲ್ಲ. ಓಹ್. ಅಂತಹ ಯೋಗ್ಯತೆ ಇರುವ ಒಂದು ಹೆಣ್ಣಾದ್ದರಿಂದಲೇ ನಾವುಗಳನ್ನು ಪಡೆಯಬೇಕು. ನಮಗಿಂತ ಹೆಚ್ಚಿನ ಶಕ್ತಿ ಇರುವುದು ನಿಶ್ಚಯ ಅನ್ನುವುದು ಗೊತ್ತಾದರೆ ಅವಳಿಗೆ ಶರಣು ಹೋಗುವುದಕ್ಕೆ, ಅದಕ್ಕೆ ಶರಣು ಹೋಗುವುದಕ್ಕೆ ನಮಗೆ ಏನು ಮರ್ಯಾದೆ ಇರುವಾಗ ಕೇಳದೆಯಲ್ಲ. ನಮ್ಮಿಂದ ದೊಡ್ಡದು ಯಾವುದು ಅನ್ನೋದನ್ನು ಹುಡುಕಿ ಹೋಗಿ ಪದಾಕ್ರಾಂತವನ್ನು ಮಾಡಿದವನು ಈ ಶುಂಭ. ಆದರೆ ಚಂಡಮುಂಡರು ಹೇಳಿದ ಮೇಲೆ ಗೊತ್ತಾದದ್ದು, ಅದಕ್ಕಿಂತ ಮೊದಲೇ ನಿಮಗೆ ಗೊತ್ತಾಯ್ತು ಅವಳು ಬಂದದ್ದು. ಚಂಡಮುಂಡರು ಹೇಳಿದ ಮೇಲೆ ಗೊತ್ತಾದ್ರು ಮೊದಲು ಗೊತ್ತಾದ್ರು ವ್ಯತ್ಯಾಸ ಇದೆ. ಮೊದಲೇ ತೀರ್ಮಾನ ಮಾಡಿ ನೀವೇ ಹೋಗ್ತಾ ಇದ್ರೆ ನಾವೆಲ್ಲವರು ಜೊತೆಯಲ್ಲಿ ಬಂದು ಒಮ್ಮೆಲೆ ಸಾಯ್ತಿದ್ದು. ನೀನು ಜೊತೆಯಲ್ಲಿ ಆಚಾರ ಮಾಡುವುದಕ್ಕೆ ಇರಲಿಲ್ಲ. ಈಗ ಒಬ್ಬೊಬ್ಬರಾಗಿ ಹೋಗಿ ಸತ್ತು ಬರುತ್ತಾರೆ. ಇನ್ನಾದ್ರೂ ನಿಮಗೆ ಉಳಿಯುವಂತ ಆಶೆ ಉಂಟು ಅಂತಾದ್ರೆ ಉಳಿಯಲಿ. ಸೋಲು ಹೊಸತಲ್ಲ. ಈಗ ನೀನು ಕಾಣುವ ಶುಂಭ ಇದ್ದಕ್ಕಿದ್ದ ಹಾಗೆ ಒಂದು ಮಳೆಗಾಲದಲ್ಲಿ ಹುಟ್ಟಿ ಬಂದದ್ದಲ್ಲ. ಅಲ್ಲ, ಗೊತ್ತಿದೆ. ಮೆಟ್ಟಿಲಾಗಿ ಸಾಹಸತೆಯ ಪಥದಲ್ಲಿ ಏರಿ ಬಂದ ಆಗ ನನಗೆ ಸಲಹೆ ಕೊಡುವುದಕ್ಕೋ ನಿರ್ದೇಶನ ಮಾಡುವುದಕ್ಕೋ ರಕ್ತಬೀಜ ಇರಲಿಲ್ಲ. ಹಾಗಾದ್ರೆ ಏರಿದ ಎತ್ತರ ಏನು ಅನ್ನುವುದರ ಸ್ಪಷ್ಟವಾದ ಕಲ್ಪನೆ ಇರುವಂತಹ ಶುಂಭ, ಆ ಎತ್ತರದಲ್ಲೇ ಉಳಿಯುವಂತಹ ಇರುವಂತಹ ಶುಂಭ ಮಾಡಿದ ನಿರ್ಣಯ ಇರುವುದು. ನೀನು ಹೇಳಿದ್ದಕ್ಕೆ ವಿರೋಧ ಅಲ್ಲ. ನನ್ನ ಮನಸ್ಸಿಗೆ ನಾಂಟಿ, ನನ್ನ ಮನಸ್ಸಿನಲ್ಲಿ ಮುಳ್ಳಾಗಿ ಮುರಿದದ್ದು ಬೇರೆ ಒಂದು ವಿಷಯ. ಆಳುತ್ತಿರುವಂತಹ ಪ್ರಭುಶಕ್ತಿ ನಿಮ್ಮ ವಿಭು ಹರಿವಾಲ್ಪು ಲೋಕದ ಆಳುವ ಅರಸು ಮಾಡಿದ ನಿರ್ಣಯ, ಆ ಹೆಣ್ಣುಗಳನ್ನು ಹೋರಾಡುವ ನಿರ್ಣಯ, ಅದರ ವಿರುದ್ಧವಾಗಿ ನೀನು ಇಷ್ಟು ಆಲೋಚನೆಗಳನ್ನು ಮಾಡಿದ್ದು ಮಾತ್ರವಲ್ಲ, ಕೊಟ್ಟ ಕೊನೆಗೆ ನಿನ್ನ ನಿರ್ಣಯ ಏನು ಅನ್ನುವ ಹಾಗೆ ಕೇಳಿದರೆ ಅದಕ್ಕೂ ತಕ್ಷಣ ಉತ್ತರವನ್ನು ಕೊಟ್ಟಿ. ಹಾಗಾದ್ರೆ ಆಳುವ ಅರಸಿಗೆ ವಿರೋಧವಾಗಿ ಯೋಚನೆಯನ್ನು ಮಾಡುವುದಲ್ಲದೆ ವಿರೋಧವಾದ ನಿರ್ಧಾರವನ್ನು ನೀವು ತಡೆಯುತ್ತೀರಿ ಅಂತಾದರೆ ಇದಕ್ಕಿಂತ ಮಿಗಿಲಾದ ರಾಜದ್ರೋಹ ಉಂಟೆ. ಇದು ರಾಜದ್ರೋಹ ಆಯ್ತು. ರಾಜದ್ರೋಹಿಯಾಗಿ ನನ್ನ ಸಮ್ಮುಖದಲ್ಲಿ ಇನ್ನು ಅರೆ ಘಳಿಗೆ ಇರಕೂಡದು. ನಡೆಯಲಿಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯ
ನಿರ್ಗಮಿಸುವುದಕ್ಕೆ ದಾರಿ ದೊರಕಿಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೂ ಕೂಡ ಇಲ್ಲಿಂದ ಹಿಂದೆ ಹೋಗಲಿಲ್ಲ. ಅವರು ನಡೆದು ಬಂದಿರುವಂತಹ ದಾರಿಯಲ್ಲಿ ನಾನು ಬಂದಿದ್ದೇನೆ. ಆಶ್ಚರ್ಯ ಆಶ್ಚರ್ಯ! ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕದೇ ಇರುವಂತಹ ಕ್ಷೇತ್ರವೃತ್ತಿ ಇಂದು ಹಾಗಲ್ಲ. ಯಾವುದೋ ಒಂದು ರತ್ನಜ್ಯೋತಿಯಿಂದ ವನವೆಲ್ಲ ಖಚಿತವಾಗಿದೆ. ವನ ವನಿತೆ ವಾಸಂತಿಯಾಗಿ ರಚಿಸುತ್ತಾ ಇದ್ದಾರೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಕ್ಕಾಡಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ವ್ಯತ್ಯಾಸ ಆಗುವುದಕ್ಕೆ ಯಾವುದೋ ವಿಶೇಷವಾದಂತಹ ಶಕ್ತಿ ಇಲ್ಲಿ ನೆಲೆಯಾಗಿದೆ ಎಂಬುದು ಸ್ಪಷ್ಟ. ಏನದು ಯಾವುದೋ ಸುಸ್ವರ ಹರಿದು ಬರುತ್ತಾ ಇವೆ. ಹಾಗಾದರೆ ಆ ತರುಣಿ ಇಲ್ಲಿಯೇ ಸರಿಹದ್ದಿರಬೇಕು. ಮುಂದುವರಿಯುತ್ತೇನೆ. ಆಕಾಶದಿಂದ ಇಳಿಬಿಟ್ಟಂತ ಸ್ವರ್ಣ ದ್ವಿಯಾಲೆಯಲ್ಲಿ ಗರ್ವದಿ ಚಂದ್ರಿದಂತ ಶಿವೆಯನ್ನು ಈ ಹಂತಕಾರಿಯಾಗಿರುವಂತ ಯುವತಿಗೆ ಈ ಉಯ್ಯಾಲೆಯ ಆಟ ಯಾಕೋ ಈ ಕಾಲ
ಅಂತೂ ಕುಳಿತಿದ್ದಾಳು. ಇಂಥ ಕರುಣಿಯರನ್ನು ನೋಡಿದರೆ ಯಾರಿಗಾದರೂ ಆಸೆ ಹುಟ್ಟಲಿ. ಹಾಗೆಂದು ನೇರ ಈ ಕೈಯನ್ನು ಬಲಾತ್ಕಾರದಿಂದಲೇ ಕಡಿಯುವ ಮನ ಮಾಡುವುದೇ ತರವಲ್ಲ ತರವಲ್ಲ. ನನ್ನ ಅಂತರಂಗದಲ್ಲಿ ಯಾವುದೋ ಒಂದು ಭಾವನೆ ತೆರೆಯೇ ಹುಟ್ಟುತ್ತದೆ. ಆದರೂ ನನಗೂ ಕೇಳಬೇಕು. ಅಲ್ಲ ಉಳಿಯುವುದಿದ್ದರೆ, ಆ ತುಂಬ ಉಳಿಯುವುದಿದ್ದರೆ ಹೀಗೆಯನ್ನು ಮದುವೆ ಮಾಡಿಸಬೇಕು ಎನ್ನುವಂತ ಆಶೆ ಇದೆ. ಕೇಳಿಕೊಳ್ಳಿ. ನಿನ್ನ ಕುರಿತಾಗಿಯೇ ಮಾತನಾಡುತ್ತಾರೆ. ಏನಾಂತ ನಿಗಮತ್ರಯಾಗಿ ರಾಗಾದಿಸುತ್ತಿರುವಂತಹ ನಿನ್ನ ವಿಚಾರಗಳು ಚಂಡಮುಂಡರ ಮೂಲಕ ಕೇಳಿದಂತ ನಮ್ಮ ದೊರೆ ಭಾಗ್ಯ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾರೆ. ಆದ್ದರಿಂದ ಪ್ರಪಂಚದಲ್ಲಿ ಬಳ್ಳಿ ಒಂದು ಹಬ್ಬಬೇಕು ಅಂತಾದ್ರೆ ಮಾನವರ ಅವಶ್ಯಕತೆ ಇದೆ. ಅಂತೆಯೇ ಪುರುಷ ಪ್ರಧಾನವಾದಂತಹ ಈ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದ ಎಷ್ಟೇ ಶ್ರೀಮಂತಿಗೆ ಅಂತ ಅವಳಿಗೊಬ್ಬ ಯೋಗ್ಯ ಪುರುಷ ಅಗತ್ಯ. ಅಂತಹ ಯೋಗ್ಯತೆ ಉಂಟು ಅಂತಾದ್ರೆ ನಮ್ಮದರ ಶುಂಭರಿಗಲ್ಲದೆ ಇನ್ನೊಬ್ಬ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದೇವೆ, ಈ ಕಾರಣದಲ್ಲಿ ಇದ್ದು ಪ್ರಯೋಜನ ಏನನ್ನು ಸಾಧಿಸುವುದಕ್ಕಿದೆ, ಯಾವ ಸುಖ ಸಿಕ್ಕಿತು ಪ್ರಾಣಿಗಳನ್ನು ಇರುವುದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೆ, ತರುಣಿ ಯೋಡಿತಾಪುರವನ್ನು ಸೇರಿದೆ ಅಂತ ಅನ್ನೋದ್ರೆ ನಿನ್ನ ಭಾಗ್ಯದ ಬಾಗಿಲು ತೆರೆದಂತೆ ಅರಮನೆಯಲ್ಲಿ ಸುಖ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಞಿಯಾಗಿ ನಡೆಯುವಂತಹ ಮಹಾಭಾಗ್ಯ ನಿನ್ನ ಪಾಲಿಗೆ ಒದಗಿ ಬಂದಿದೆ. ಆದ್ದರಿಂದ ಅದು ನನ್ನ ಜೊತೆಯಲ್ಲಿ ಹೀಗೆ ಬರುವುದಲ್ಲ, ನಡ್ಕೊಂಡು ಬರುವುದಲ್ಲ, ಮನೆ ವ್ರತವನ್ನು ತಂದಿದೆ. ನನ್ನ ತಾಯಿಯಾಗಿ ಏನಿದೆ ಅಂತಾದ್ರೆ ಗೌರವಪೂರ್ವಕ ನಿನ್ನನ್ನು ಕರ್ಕೊಂಡು ಹೋಗುತ್ತೇನೆ. ನಾನು ಮುಟ್ಟಿಸ್ತೇನೆ. ಬರಲೇ ನೀನು ಈ ಮೊದಲು ಬಂದವರ ಹಾಗಲ್ಲ, ನೀನು ವಿವೇಕಿ. ಯಾಕೆ ರಕ್ಕಸ ಕುಲದಲ್ಲೂ ಇಷ್ಟು ಒಳ್ಳೆಯವರಿದ್ದಾರಲ್ಲ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡೆ. ಎಲ್ಲರೂ ಒಳ್ಳೆಯವರೇ, ಆದ್ರೆ ಅವರಿಗೆ ಒಬ್ಬ ಶುಂಭನನ್ನು ಮದುವೆಯಾಗಬೇಕು ನಾನು. ಕರಕೊಂಡು
ದುರ್ಮತಿಯು ಆಗಿ ಈಗ ವರ್ತಿಸುತ್ತಾರೆ. ಆದರೆ ನಿನ್ನ ಬಗ್ಗೆ ಕೇಳಿ ಮಾತಾಡ್ತೀನಿ. ನೋಡಿದ್ದಿಲ್ಲ. ಒಂದು ವೇಳೆ ನೋಡಿದ್ದು ಆದ್ರೆ ನಿನ್ನನ್ನು ಕೈ ಬಿಡುವುದಲ್ಲ ಮತ್ತೆ ಕಾಲು ಬಿಡಿತಾರೆ. ನಿನ್ನ ವ್ಯಕ್ತಿತ್ವ ಅರ್ಥವಾಗುತ್ತದೆ. ಆದ್ದರಿಂದ ನಮ್ಮೆಲ್ಲವನ್ನು ನುಡಿಸುವುದಕ್ಕಾಗಿ ನನ್ನ ಜೊತೆ ಬರಬೇಕು. ಶುಂಭನನ್ನು ಬಹಳಷ್ಟು ಹೊಗಳ್ತಾ ಇದ್ದಿ. ಶುಂಭನ ಬಗ್ಗೆ ನಾನೇನು ಅರಿಯದವಳಲ್ಲ. ಅವನೊಬ್ಬ ವೀರನೇ ಆಗುತ್ತಿದ್ದರೆ ನನ್ನಲ್ಲಿ ಕತ್ತಿಗಾಳಗವನ್ನು ಮಾಡಿ ನನ್ನನ್ನು ಗೆದ್ದು ಮದುವೆಯಾಗಬೇಕಿತ್ತು. ಅದನ್ನು ಉಳಿದು ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ವಧಿಸಿದ. ರಣಕ್ಕೆ ಹೆದರಿ ಅರಮನೆಗಳಿಂದ ಶುಂಭನ ಹೊಗಳ್ತಾ ಇದೆಯಲ್ಲ, ನೀನು ರಣ ಒಲಿಸುವಂತಹ ಮನ ಮಾಡಿದ್ರೆ ತಿರಸ್ಕಾರ ಮಾಡಿದೆಯೋ ಒಂದು ಬಿಂದು ರಕ್ತ ಭೂಮಿಗೆ ಸೋಕಿಸುತ್ತಾದ್ರೆ ಕೋಟಿ ಸಂಖ್ಯೆ ರೈತರು ಹುಟ್ಟಾರೆ ಬ್ರಹ್ಮದೇವರಿಂದ ವರ ಜನತೆ
ಶೆಟ್ಟರು ಲೋಕದ ಪೇರಂತೆ ಎಲ್ಲ ಸೇವೆ ಮಾಡಿಬಿಡಬಹುದು ಸಂಕಲ್ಪ ಮಾಡ್ಕೊಂಡಾರೆ. ಇದು ಕಾಣಾದ ಹಾಗೆ ಕೈ ಬಿಡೋದು ಬರೀಯೇ ನಿಖಿಲ್ ಮಾತ್ರ ಇಂಥ ಸೇವೆ ಹೆಚ್ಚೆ ಸೇವೆ ಕೂಡ ಸ್ವೀಕಾರ ಮಾಡ್ಕೊಂಡೆ. ಹೆಚ್ಚೆ ಸಮಾಧಾನಕ್ಕೆ ಅಡ್ಡತ್ತೆ, ನೆಮ್ಮದಿ ಅಡ್ಡತ್ತೆ ಅಡ್ಡಲ. ಈ ಸೇವೆ ಇದಕ್ಕೆ ಮುನ್ನೋಡ್ತಿ ನನಲ್ಲ 1 ವರ್ಷ ವರ್ಷ ಹೆಚ್ಚಿನ ಮಂತ್ರರಂತ ಮುಡಿಕ್ಕಿ ಹೂ ಮಾಡಾದ ಲೆಕ್ಕ ಈರೆಗೆ ನೀರಾದ ಧನಲಕ್ಷ್ಮಿ ಆದ ಉಲ್ಲರತೆ ಐಶ್ವರ್ಯ ಲಕ್ಷ್ಮಿ ಆದ ಸಂತಾನ ಲಕ್ಷ್ಮಿ ಆದ ಭಾಗ್ಯಲಕ್ಷ್ಮಿ ಆದ ವಂಚಿತ್ರ ಬತ್ತಾದೆ ಬತ್ತಿತ್ರ ನೂದಾದ ನೂಲಿತ್ತ ಸಾಗ ಸಾಗರ ಲಕ್ಷ ಆದ ಸೂಜಿದಷ್ಟು ನೂಲು ಆಗ್ತ ಲೆಕ್ಕ ಯಾಕೆ ಲಕ್ಷ ರೂಪಾಯಿ ನಮ್ಮದು ಬಲ್ಲೆ ನಮ್ಮದು ಬಲ್ಲೆ ನಮ್ಮದು ಬಲ್ಲೆ ಭಗವಂತರೇ ಭಾರಿ ಸಮಾಧಾನ. ಅಪ್ಪನ ಸೇವೆ ಶ್ರದ್ಧಾ ಭಕ್ತಿ ಮಾಡ್ತಾರೆ. ಲೋಕದಪ್ಪ ನಾನು ಕೈ ಬಿಡಾಯೆ ಸರಸ್ವತಿ ಆಗಿನ ನಾರಾಯಣ ನೆನೆಯಾದ ನಿರಂತರವಾಗಿ ಎನ್ನ ಸೇವೆ ಮಾಡಬೇಕು ಯೋಗ ಇರೋ ನಮ್ಮದು ಬಲ್ಲೆ ನಮ್ಮದು ಬಲ್ಲೆ ನಮ್ಮದು ಬಲ್ಲೆ ನಮ್ಮದು ಬಲ್ಲೆ ಸುಬ್ರಾಣ ಬಿಟ್ರೆ ಒಡಿಯೇ ಒಟ್ಟಿಗೆ ಸಂತೋಷ ಸಂತೋಷ ತಾಯೇ ಅಪ್ಪೆಗೆ ಗೋಡು ಯಾರಲ್ಲೇ ಈಗ ಚೆಂಡ ಕೊಟ್ಟೆ ಅಂತಲ್ಲ ಈಗ ಚೆಂಡದ ವಿಷಯವನ್ನು ಮುಂದಿತ್ತೆ ಸೊರವಕ್ಕಾಗಿ ಯಾರು ನೆನಪಿಗೆ ಮಾಡಿ ನಮ್ಮಂತೆ ನಮ್ಮ ಭಕ್ತ ಅಂದಂಡ ಈಗ ಅವ್ರಿಗೆ ಸಂತರ್ಕೊಂಡು ಕೋರಲ್ಲಿ ಭಕ್ತರು ಅರ್ಥ ಮಾಡುತ್ತೆ ಒಬ್ಬೆಯವರಿಗೆ ತೊಂದರೆ ಬರಬೇಕು. ಈಗ ಸಂತಾನ ಒಬ್ಬೆ ಅಂದ್ರೆ ಯಾರು ರಕ್ಷಣೆ ಮಾಡ್ತಾವ್ರೆ ನಮ್ಮದು ಬಲ್ಲೆ ನಮ್ಮದು ಬಲ್ಲೆ ಉದಾಹರಣೆ ಒಂಜತ್ತು ಕೆಲವು ಜನರೇ ನಾಲ್ಕು ಬರ್ತಾ ಇಬ್ಬರು ತುಂಬಾ ಅಲ್ಲೇ ಮತ್ತೆ ಬೆಟ್ಟರೆ ಸಂಬಳ ಹೀಗೆ ಗತ್ತೆ ಸಮಾಧಾನ ನಾನು ತುಂಬಳೆಲ್ಲ ಸೇವೆ ಮಾಡ್ತಾ ಬರ್ತಾ ನಿರಂತರ ಗೊತ್ತಾಗ ಹೀಗೆ ಮಾಡಿ ಸಂಸಾರಗಳು ಕೋರಿಗಳು ಬರ್ತಾರೆ ಮುಂತಾರೆ ಹೋಗಿ ಅವರು ತೊಂದರೆ ಬರ ಮುಡಿತಿ ಬಾಡಾದ ಕೈಯ ನಮ್ಮದು ರಕ್ಷಣೆ ಹೊಂದುತ್ತೆ ನಮ್ಮದು ಬಲ್ಲೆ ನಮ್ಮದು ಬಲ್ಲೆ ನಮ್ಮದು ಬಲ್ಲೆ. ವಿಷಗಳಿಗೆ ಮತ್ತೊಂದು ವೇಳೆ ಮೀರಿದಂತೆ ಅಮೃತಗಳಿಗೆ ಮಣಿಮಂಚಾವು ಸೇರನ್ವೆ ಮಣಿಮಂಚಾವು ನಾನು ನಿಗ್ರಹಿಸಲೇ ಬಿಡೆ ಶುಭ
Mangal